ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳ ಕಚೇರಿ ಮಂಗಳೂರು ಮತ್ತು ಫಾದರ್ ಮುಲ್ಲರ್ ವೈದ್ಯಕೀಯ ಮಹಾವಿದ್ಯಾಲಯ ಕಂಕನಾಡಿ ಇದರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ಮಾರ್ಚ್ 24ರಂದು ಆಚರಿಸಲಾಗುವುದು ಅಂತ ಜಿಲ್ಲಾ ಕ್ಷಯ ನಿಯಂತ್ರಣಾಧಿಕಾರಿ ಡಾಕ್ಟರ್ ಬದ್ರುದ್ದೀನ್ ಎಂಎನ್ ತಿಳಿಸಿದರು. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮುದಾಯವನ್ನ ಕ್ಷಯರೋಗದಿಂದ ಮುಕ್ತ ಮಾಡೋದೇ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶವಾಗಿದೆ. 1962ನೇ ಇಸವಿಯಲ್ಲಿ ರಾಷ್ಟ್ರೀಯ ಕ್ಷಯ ನಿಯಂತ್ರಣ ಕಾರ್ಯಕ್ರಮ ಪ್ರಾರಂಭಗೊಂಡಿದ್ದು, ತದನಂತರ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಚಾಲನೆ ನೀಡಿ 1993ರಲ್ಲಿ ಈ ಕುರಿತು ಪೈಲಟ್ ಯೋಜನೆ ಕಾರ್ಯ ಪ್ರಾರಂಭವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2003ರಲ್ಲಿ ಪರಿಷ್ಕೃತ ರಾಷ್ಟ್ರೀಯ ಕ್ಷಯ ನಿಯಂತ್ರಣ ಕಾರ್ಯಕ್ರಮ ಅನುಷ್ಠಾನಗೊಂಡಿತ್ತು. ಜನವರಿ 2020ರಿಂದ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಅಂತ ಮರುನಾಮಕರಣಗೊಂಡಿತು ಎಂದ ಅವರು, ಮಾರ್ಚ್ 24ರಂದು ಫಾದರ್ ಮುಲ್ಲರ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ ಆಚರಿಸಲಿದ್ದೇವೆ. ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ, ಎಸ್ ಅಂಗಾರ, ಶಾಸಕ ವೇದವ್ಯಾಸ್ ಕಾಮತ್ ಮತ್ತಿತರರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಈ ಸಲ ನಾವು ಫಾದರ್ ಮುಲ್ಲರ್ಸ್ ಅಲ್ಲಿ ಮಾಡ್ತಾ ಇದ್ದೇವೆ. ಈಗ ಈ ಕ್ಷಯರೋಗ ಪ್ರೋಗ್ರಾಮ್, ನ್ಯಾಷನಲ್ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ 1962ರಲ್ಲಿ ಪ್ರಥಮವಾಗಿ ಭಾರತದಲ್ಲಿ ಇಂಪ್ಲಿಮೆಂಟ್ ಆಯಿತು. ಅದರ ಅಂಗವಾಗಿ 400ರಿಂದ ಮೇಲೆ ಡಿಸ್ಟ್ರಿಕ್ಟ್ ಟಿಬಿ ಸೆಂಟರ್ಗಳನ್ನು ಓಪನ್ ಮಾಡಿದರು. ಅದೇ ಥರ ಟಿಬಿ ಕ್ಲಿನಿಕ್, ಟಿಬಿ ಹಾಸ್ಪಿಟಲ್ನೆಲ್ಲ ಓಪನ್ ಮಾಡಿದರು. ಆನಂತರ ಇದನ್ನು ಆಗ ಡೈಲಿ ರೆಜಿಮ್ ಇತ್ತು. ಆನಂತರ ರಿವೈಸ್ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ 2003ರಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಂಪ್ಲಿಮೆಂಟ್ ಆಯಿತು. ಆಗ ಟಿಬಿ ಯೂನಿಟ್ಗಳು, SDS, STLSಗಳು, ಡ್ರಗ್ ಪೇಷಂಟ್ ವಾಯ್ಸ್ ಬಾಕ್ಸ್ಗಳು, ಹಾಗೆ ಇದು DMCಗಳನ್ನೆಲ್ಲ ಓಪನ್ ಮಾಡಿ ಅದನ್ನು ಮಾಡರ್ನೈಸ್ ಮಾಡಿ ಸ್ವಲ್ಪ ಅಪ್ಗ್ರೇಡ್ ಮಾಡಿದರು. ಅದು ಆಲ್ಟರ್ನೇಟಿವ್ ಡ್ರಗ್ ಆಗಿತ್ತು, ಅದೊಂದು ಡ್ರಾಬ್ಯಾಕ್ ಆಗಿತ್ತು. ಪ್ರೈವೇಟ್ ಡಾಕ್ಟರ್ ಹೋಗ್ತಾ ಇರಲಿಲ್ಲ. ಹಾಗೆ ಕೆಲವು ರೆಸಿಸ್ಟೆನ್ಸ್ ಕೂಡ ಬರಲಿಕ್ಕೆ ಶುರುವಾಯಿತು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ನಟೇಶ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.